ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಎಂ ಜಿ ಹೆಗಡೆ ಅವರ ಬ್ರೇಕಿಗೆ ಹೋಗೋದಕ್ಕಿಂತ ಮೊದಲೇ ಒಂದು ವಿಚಾರ ಪ್ರಸ್ತಾಪ ಆಯಿತು. ಬಹುಶಃ ಕಾನೂನುಗಳು ಏನು ನಾವು ಈಗ ಇವತ್ತು ಇರುವಂಥ ಕಾನೂನುಗಳು ಅತ್ಯಾಚಾರ ಆಗಿರಬಹುದು, ಲೈಂಗಿಕ ಕಿರುಕುಳದ ಕಾನೂನುಗಳಿದ್ದಾವೆ, ಇನ್ನೂ ನಾವು ಒಬಿರಾಯದ ಕಾನೂನನ್ನೇ ನಂಬಿಕೊಂಡು ನೆಚ್ಚಿಕೊಂಡು ಕೂತಿದ್ದೇವೆ ಅನ್ನುವಂಥದ್ದು. ನೋಡಿ, ಈ ಅತ್ಯಾಚಾರ ಪ್ರಕರಣಕ್ಕೆ ಈಗ ನಿರ್ಭಯ ಕೇಸಿನ ನಂತರ ಆ್ಯಕ್ಟಲ್ಲಿ ಅಮೆಂಡ್ಮೆಂಟ್ ಆಗಿದೆ. ಬೇರೆ ಬೇರೆ ಕೇಸುಗಳಿಗೆ ನಿಮ್ಮ ಕ್ರಿಮಿನಲ್ ಪ್ರೊಸೀಜರು IPCಯನ್ನೆಲ್ಲ ಎದುರು ಮಾಡ್ತಾ ಹೋದರೆ ಸಾಕಷ್ಟು ಪನಿಷ್ಮೆಂಟ್ ಕೊಡಲಿಕ್ಕೆ ಸಾಧ್ಯವೂ ಇದೆ. ಇಲ್ಲಿ ಸಮಸ್ಯೆ ಆಗಿರೋದು ಏನಂದರೆ ಇಂಪ್ಲಿಮೆಂಟೇಷನ್ ಆಗ್ತಾಯಿಲ್ಲ. ಕೆಲವು ಬದಲಾವಣೆಗಳು ಇವತ್ತಿನ ನೋಡಿದರೆ ಈ ಮಕ್ಕಳ ಮೇಲೆ ಮತ್ತು ವೃದ್ಧ ಮೇಲೆ ಏನು ಮಾಡ್ತಾರೆ ಇಂಥವ್ರನ್ನು ಗಂಭೀರವಾಗಿ ಶಿಕ್ಷೆ ಮಾಡದೆ ಹೋದರೆ ಅದು ರಾಂಗ್ ಮೆಸೇಜ್ ಗ್ಯಾರಂಟಿ ಹೋಗ್ತದೆ. ಕಠಿಣವಾಗಿ ಒಂದು 15 ದಿವಸವೋ ಮ್ಯಾಕ್ಸಿಮಮ್ 1 ತಿಂಗಳೋ 2 ತಿಂಗಳು ಮ್ಯಾಕ್ಸಿಮಮ್ ಟೈಮ್ ಇಟ್ಟುಕೊಂಡು ಇಮ್ಮಿಡಿಯೇಟ್ ಅದು ಸ್ಪೆಷಲ್ ಎಂತ ಹೇಳ್ತಾರೆ ಕೋರ್ಟು, ವಿಶೇಷ ಸ್ಪೀಡ್ ಟ್ರ್ಯಾಕ್, ಫಾಸ್ಟ್ ಟ್ರ್ಯಾಕ್ ಕೋರ್ಟ್, ಅದಕ್ಕೆ ಹೋಗಿ ಪನಿಷ್ಮೆಂಟ್ ಆಗಿ ನೇಣು ಬೀಳಬೇಕು. ದಡ 4 ಜನರಿಗೆ ಬಿದ್ದರೆ ಅದು ಕಂಟ್ರೋಲಿಗೆ ಬರ್ತದೆ. ಇಲ್ಲಿ ಹೋದರೆ ಕಷ್ಟ ಆಗ್ತದೆ. ಉಳಿದ ಹಾಗೆ ನಾವೆಲ್ಲವನ್ನು ಸುದ್ದಿ ಆದ ಕೂಡಲೇ ನಾವು ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಈ ಮತ್ತೊಂದೇನು ಅಂತಂದರೆ, ಈ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಒಂದು ಪೊಲೀಸ್ ಇಲಾಖೆ, ಇನ್ನೊಂದು ಕಾನೂನು ಇಲಾಖೆ. ಇಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ, ಪೊಲೀಸ್ ಇಲಾಖೆಗೆ ಪ್ರೆಷರ್ ಬರ್ತದೆ ಮತ್ತು ಕಾನೂನು ಇಲಾಖೆಯಲ್ಲಿ ವಿಳಂಬ ಆಗ್ತಾ ಉಂಟು. ಅವನಿಗೆ ಬೇಲ್ ಕೊಡಲಿಕ್ಕೆ ವ್ಯವಸ್ಥೆ ಉಂಟು, ಬೇಲಿಗೆ ಜನ ಉಂಟು, ಕೌಟುಂಬಿಕರು ಕೆಲವು ಸಪೋರ್ಟ್ ಮಾಡ್ತಾರೆ. ಇದು ಯಾಕೆ ಮಾಡ್ತಾರೆ ಇಲ್ಲ ಅನ್ನೋದ್ರ ಕೇಳಿ ನಂಗಂತ ಉತ್ತರ ಇಲ್ಲ. ಕೇಸ್ ದಾಖಲಾದ ಕೊನೆಗೆ ಕಾಂಪ್ರಮೈಸು ಆಗ್ತದೆ. ಹಾಗಾಗಿ ಒಂದೊಂದು ಕೇಸನ್ನು ಒಂದು ವಿಚಿತ್ರ ತಿರುವುಗಳನ್ನು ಪಡ್ಕೊಳ್ತಾ ಉಂಟು. ಹಾಗಾಗಿ ನಮಗೆ ಒಟ್ಟಾರೆಯಾಗಿ ಮಾತಾಡಲಿಕ್ಕೂ ಕಷ್ಟ ಆಗ್ತದೆ. ಈಗ ಒಂದು ಪ್ರೈಮಾ ಪೇಸಿ ಗ್ಯಾರಂಟಿ ಹೇಳಿ ಯಾರ್ಯಾರು ಆತ್ಮಸಾಕ್ಷಿಗೆ ಅನ್ನಿಸ್ತದ ಅವರೆಲ್ಲರೂ ಅವನನ್ನು ವಿರೋಧಿಸಬೇಕು, ಇನ್ಕ್ಲೂಡಿಂಗ್ ವಕೀಲರು, ಮನೆಯವರು. ಇಲ್ಲ ಇವ ಮಾಡಿದಾನೆ ಹೇಳಿ ಅನ್ನಿಸಿದರೆ ಎಲ್ಲರೂ ಅವನಿಗೆ ಪನಿಷ್ಮೆಂಟ್ ಕೊಡಲಿಕ್ಕೆ ಏಕಸೂತ್ರದ ಮನಸ್ಸನ್ನು ಸ್ಥಿತಿಗೆ ಬಂದರೆ ಮಾತ್ರ ಇದು ಸಾಧ್ಯ. ನಾನು ಒಂದು ಘಟನೆಯನ್ನು ಹೇಳ್ತೇನೆ. ನಾನು ಮೊನ್ನೆ ಒಂದು ನ್ಯಾಷನಲ್ ಚಾನೆಲ್ ವೀಕ್ಸ್ ಮಾಡ್ತಾರೆ, ಅದರೊಳಗೆ ಒಂದು ವಿಚಾರವನ್ನು ಹೇಳಿದೆ. ಒಂದು ಹೆಣ್ಣು ಮಗಳ ಮೇಲೆ, ಅಕ್ಕಪಕ್ಕದ ಮನೆಯವರು, ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಯಿತು. ಈ ತಾಯಿ, ಯಾವ ಅತ್ಯಾಚಾರ ಆದಂತಹ ಮನೆಯ ಹೆಂಗಸು ಇವನಿಗೆ ಬೈದುಕೊಂಡು ಇವನ ಮನೆಗೆ ಜಗಳಕ್ಕೆ ಬರುತ್ತೆ. ಆ ಅತ್ಯಾಚಾರ ಮಾಡಿದಂತಹ ವ್ಯಕ್ತಿಯ ತಾಯಿ ಆ ಹೆಂಗಸಿಗೆ ಪೊರಕೆ ಮತ್ತು ಕೋಲು ಹಿಡ್ಕೊಂಡು ಹೊಡ್ಕೊಂಡು ಬರ್ತದೆ, ನನ್ನ ಮಗನ ಬೈಯಕ್ಕೆ ನೀನು ಯಾವನು ಅಂತ ಹೇಳಿಬಿಟ್ಟು. ಇಲ್ಲಿ ವ್ಯವಸ್ಥೆಯನ್ನು ನಾವು ಒಂದು ನೋಡ್ಕೋಬೇಕು. ಒಂದು, ಈ ಕಾನೂನಿನ ಕೊರತೆ, ಕಾನೂನಿನ ಜ್ಞಾನದ ಕೊರತೆಯಿಂದಾಗಿ ಈ ತಾಯಿ, ನಾನು ಆ ಹೆಂಗಸಿನ ಇದನ್ನು ನಾನು ಹೇಳ್ತಾ ಇಲ್ಲ, ಈ ಹೆಂಗಸಿಗೆ. ಆದರೆ ಇನ್ನೊಂದು ಮುಖ್ಯ ಏನಾಗುತ್ತೆ ಅಂದರೆ, ಅದು 2 ಘಟನೆಗಳನ್ನು ಸಾರ್ವಜನಿಕರು ನೋಡಿಕೊಂಡು ಅವರ ಪಾಡಿಗೆ ಅವರು ಹೋಗ್ಬಿಡ್ತಾರೆ. ಇಲ್ಲಿ ಅತ್ಯಾಚಾರ ಆಗಿದೆ, ನೋವು ತಿಂದಿದೆ, 2 ಮನೆಗಳು ಅವರೊಳಗೆ. ಈ ವ್ಯವಸ್ಥೆಯನ್ನು ಬದಲಾಗಬೇಕು. ನಾನು ಆ ಒಂದು ವ್ಯವಸ್ಥೆಯೊಳಗೆ ಆಗಿರುವಾಗ ನಾನು ಒಬ್ಬ ಪಾತ್ರಧಾರಿ, ನನ್ನ ಕರ್ತವ್ಯ. ಆವಾಗ ಹೇಳಿದಾಗೆ ನನ್ನ ಜವಾಬ್ದಾರಿ ಏನಿದೆ ನಾನು ಅದನ್ನು ಮಾಡ್ತೇನೆ. ಅಂದ್ರೆ ಎಂ ಜೆ ಹೆಗಡೆ ಅವರೇ, ಮೊನ್ನೆ ಒಂದು ಇನ್ಸಿಡೆಂಟ್ ನಡೆದಿರುವಂತದ್ದು, ಗ್ರಾಮ ಪಂಚಾಯತ್ ತೀರ್ಮಾನ ಕೊಟ್ಟಿರುವಂತದ್ದು, ರೇಪ್ ಮಾಡು ನೀನು ಆ ಹುಡುಗಿಯನ್ನು. ಇವತ್ತಿಗೂ ನಾವು ಆ ಕಾಲದಲ್ಲೇ ಇದೀವ ಅಂತ ಆ ಪಂಚಾಯತ್ ಕಟ್ಟೆಯಲ್ಲಿ ತೀರ್ಮಾನ. ಅದಕ್ಕೆ ರಿಯಾಕ್ಟ್ ಮಾಡಬೇಕಾದ ಯಾರು? ಪೊಲೀಸ್ ಇಲಾಖೆ ಮತ್ತು ನ್ಯಾಯಾಂಗ. ಪೊಲೀಸ್ ಇಲಾಖೆ ಸ್ಟಬರ್ನ್ ಆಕ್ಷನ್. ಮುಲಾಯಂ ಸಿಂಗ್ ಯಾದವ್ ಸ್ಟೇಟ್ಮೆಂಟ್ ಕೇಳಿಲ್ಲ ನೀವು? ಹುಡುಗರು ತಪ್ಪು ಮಾಡ್ತಾರೆ ಹೇಳ್ತಾರೆ. ಇನ್ಯಾರೋ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಯಾರೋ ಒಬ್ಬ MP, ಅವರ ಮನೆಗೆಲ್ಲ ಹೋಗಿ ನಮ್ಮ ಹುಡುಗರು ಅತ್ಯಾಚಾರ ಮಾಡಿ ಅಂತ ಕಾಲ್ ಕೊಟ್ಟಿದ್ದ ಅಂತ ಕಾಣ್ತದೆ. TMC MP ಇಂಥ ಹುಚ್ಚರಗಳಿದ್ದೇ ಇರ್ತಾರೆ ಸಮಾಜ. ಅಲ್ಲ ಸರ್, ನೀವು ಅದನ್ನ MP ಅವು ಕಾಲ್ ಕೊಡೋದು ಬಿಡಿ, ನಮ್ಮ ಸಂಸದರ ಪಟ್ಟಿ ನೋಡಿ, ಅದರೊಳಗೆ 100ರಲ್ಲಿ 30-40 ಜನ ಅತ್ಯಾಚಾರ ಕೇಸ್ ಇದೆ. ಕೇಂದ್ರ ಸರ್ಕಾರ ಕೇಂದ್ರ ಸಚಿವರ ಮೇಲೆ ಅತ್ಯಾಚಾರ ಅವರಿಂದ ನೀವು ಕಾನೂನು ಮತ್ತೆ ಇಂಪ್ಲಿಮೆಂಟೇಷನ್ ಆಫ್ ಲಾ ಹೇಗೆ ನೀವು ನಿರೀಕ್ಷೆ ಮಾಡ್ತೀರಿ? ಅದಕ್ಕೆ ನನ್ನ ದೃಷ್ಟಿಯಲ್ಲಿ ಜನ ದಂಗೆ ಹೇಳಬೇಕು. ಜನ ಮತೀಯ ಕಾರಣ ಕೊಟ್ಟುಕೊಂಡು, ರಾಜಕಾರಣ ಕೊಟ್ಟುಕೊಂಡು ಅದರಿಂದ ಹೊರಗೆ ಬಂದು ಯಾವಾಗ ಒಂದು ಇಶ್ಯೂ ತಗೊಂಡು ಹೋರಾಟಕ್ಕೆ ಇಳಿತಾರೋ, ಅಣ್ಣಾ ಹಜಾರೆಯವರು ಮಾಡಿದರು ಅದನ್ನು. ಒಂದು ಲೆವೆಲಲ್ಲಿ ಸಕ್ಸಸ್ ಆಯಿತು. ಅನೇಕ ಮೂಮೆಂಟ್ಗಳು ಈ ದೇಶದಲ್ಲಿ ಆಗಿದೆ. ವಿದ್ಯಾರ್ಥಿ ಚಳುವಳಿಗಳು, ರೈತರ ಚಳುವಳಿಗಳು, JP ಮೂಮೆಂಟು, ಇದೆಲ್ಲವೂ ರಿಸಲ್ಟ್ ಕೊಟ್ಟಿದೆ. ನಮ್ಮಲ್ಲಿ ಎಂಥದ್ದು, ನಾವು ಹೋಗಿದ್ದು ಕೂಡಲೇ ಹೆಗಡೆಯವರೇ ಈ ಬಂದ್ ಮಾಡಿದರೆ ಎಂತ ಆಗ್ತದೆ? ಸರಿ ಆಗ್ತದ? ಈ ಹೋರಾಟ ಮಾಡಿದರೆ ಸರಿ ಆಗ್ತದ? ಅಲ್ಲ. 4 ಜನ ಮಾತಾಡಬೇಕು, ಹೋರಾಟ ಮಾಡಬೇಕು, ಚಳುವಳಿಗಳು ಪ್ರಾರಂಭ ಆದರೆ ಮಾತ್ರ ಈ ಎಲ್ಲ ಜಡ್ಡುಗಟ್ಟಿದ ವ್ಯವಸ್ಥೆಗಳು ಸ್ವಲ್ಪ ಶೇಕ್ ಆಗ್ತದೆ. ಅಂದರೆ ಎಂ ಜೆ ಹೆಗಡೆ, ಇಲ್ಲಿ ಮತ್ತೊಂದು ವಿಚಾರ, ಬಹುಶಃ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ತೆಗೆದುಕೊಳ್ಳುವಂಥದ್ದು ಕೂಡ ಸರಿಯಾಗಿ ನಡೀತಾ ಇಲ್ಲ.
ರೇಪ್ಗೆ ಬೇಕಾಗಿ ಅತ್ಯಾಚಾರದ ಸಂತ್ರಸ್ತೆ ಒಬ್ರು ಬಂದು ಕಂಪ್ಲೇಂಟ್ ಕೊಡ್ತೇನೆ ಅಂತಂದ್ರೆ ಬೇರೆ ಯಾವುದೋ ಸೆಕ್ಷನ್ ಹಾಕಿ ಆತನಿಗೆ 2 ತಿಂಗಳು 1 ತಿಂಗಳು ಜೈಲ್ ಆಗುವಂತ ಕೆಲಸ ಮೊಹಮ್ಮದ್ ರಫಿ ಅವರು ಮಾಡಿದ್ದೇನು ಅದನ್ನೇ ಹೇಳ್ತಾ ಇರೋದು. ಕಾಂಪ್ರಮೈಸ್ ಮಾಡ್ತಾರೆ, ದುಡ್ಡು ತಕೊಂಡು ಹೋಗುವ ಹೇಳೋರಿದ್ದಾರೆ, ಮದುವೆ ಮಾಡಿಸ್ತೇನೆ ಹೇಳೋರಿದ್ದಾರೆ, ಇದೆಲ್ಲ ಸಮಸ್ಯೆ ಅಲ್ಲ. ಒಬ್ಬ ಇದು ಖಂಡಿತ ಸರ್, ನನ್ಗೆ ಅಸಹ್ಯ ಆಗುದು ಇನ್ನೊಂದು, ಅತ್ಯಾಚಾರ ಮಾಡಿದವನ ಜೊತೆಯಲ್ಲೇ ಆ ಹೆಣ್ಮಗಳ ಮದುವೆ ಆಗುತ್ತೆ ಅಂದ್ರೆ ಮಾನಸಿಕ ಸ್ಥೈರ್ಯ ಆ ಹೆಣ್ಮಗಳು ಹೇಗೆ ಇರಬೇಕು? ಹಾಗಾಗಿ ಒಟ್ಟು ಸಮಾಜದ ಜವಾಬ್ದಾರಿ ಉಂಟು. ನಾವು ಕೇವಲ ಸರ್ಕಾರ ಅಂತ ಒಂದನ್ನೇ ಅಲ್ಲ, ಸರ್ಕಾರದ ಜೊತೆಗೆ ನಾವೆಲ್ಲರೂ ಎಲ್ಲರಿಗೂ ಜವಾಬ್ದಾರಿ ಇದೆ. ಇಂಥ ಸಾಮಾಜಿಕ ಸಮಸ್ಯೆ ಬಂದಾಗ ಅದರಲ್ಲೂ ವಿಶೇಷವಾಗಿ ಜನಪ್ರತಿನಿಧಿಗಳು ಫಸ್ಟ್ ಪ್ರಯಾರಿಟಿ, ಸರ್ಕಾರ, ಅವರು ನಡೆಸುವ ಸರ್ಕಾರ, ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರು ಅವರಿಗೂ ಜವಾಬ್ದಾರಿ ಉಂಟು, ಎನ್ ಜಿ ಒಗಳು, ಮಾಧ್ಯಮ, ಶಿಕ್ಷಣ ಸಂಸ್ಥೆಗಳು, ಅಲ್ಲಿಯ ಶಿಕ್ಷಕರು ಅದನ್ನು ಕೋಆರ್ಡಿನೇಷನ್ ಮಾಡಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ರಕ್ಷಣಾತ್ಮಕ ಕ್ರಮ ತಗೊಂಡು, ಇದು ಒಂದು ಭಾಗ. ಎರಡನೇ ಭಾಗ, ಇದೆಲ್ಲ ಆದರೂ ಕ್ರೈಮ್ ಆಗ್ತದೆ, ಅವನನ್ನು ಮುಗಿಸುವುದೇಕೆ. ಮತ್ತೊಂದು ಸಮಸ್ಯೆ ಇರುವಂತದ್ದು, ಅತ್ಯಾಚಾರ ಮಾಡಿದವರು ಬಾಲಾಪರಾಧಿ ಅಂತ ತಪ್ಪಿಸಿಕೊಳ್ತಾ ಇದ್ದಾರೆ. ಇದೆಲ್ಲ ಕಾನೂನಿನಲ್ಲಿ ಈಗ ಬದಲಾವಣೆ ಆಗಿದೆ. ಅವರು ಹೇಳಿದಾಗೇನೆ ಕಾನೂನಿನಲ್ಲಿ ಬದಲಾವಣೆಗಳಾಗಿದೆ. ಈ ನಾನು ಹೇಳ್ತಾ ಇರೋದು ಅತ್ಯಾಚಾರ. ಈಗ ನಾನು ಇನ್ನೊಂದು ನಿಮ್ಮ ಹತ್ರ ಒಂದು ಮುಖ್ಯ ಪ್ರಶ್ನೆ ಕೇಳ್ತೇನೆ ನೋಡಿ. ನಮ್ಮಲ್ಲಿ ಮದುವೆ ಆಗ್ಲಿಕ್ಕೆ ವಯಸ್ಸು 21, ಒಬ್ಬ ಗಂಡಸು ಮದುವೆ ಆಗ್ಲಿಕ್ಕೆ ವಯಸ್ಸು 20. ಅದೇ ಒಬ್ಬ ವೋಟರ್ ಇಡೀ ದೇಶಕ್ಕೆ ಸಕ್ರಿಯವಾದ ಒಂದು ನಾಯಕತ್ವವನ್ನು ಕೊಡುವಂತ ವ್ಯಕ್ತಿಯ ಆಯ್ಕೆ ಮಾಡುವವನಿಗೆ ವಯಸ್ಸು 18 ವೋಟ್ ಹಾಕ್ಲಿಕ್ಕೆ. ಆಮೇಲೆ ಬಾಲಾಪರಾಧ 16 ಇತ್ತು, ಈಗ ಚೇಂಜ್ ಮಾಡಿದ್ರು, ಈಗ ಸ್ವಲ್ಪ ಚೇಂಜ್ ಮಾಡಿ. ಇದೆಲ್ಲ ನಾವು ಆಲೋಚಿಸಿ, ನಮ್ಮಲ್ಲಿ ಇವತ್ತು ನಾವು ಬ್ರಿಟಿಷ್ ಕಾಲದ ಒಂದು ಪಾಲಿಸಿಯನ್ನು ಇಟ್ಕೊಂಡು ನಾವು ಇದ್ದೇವೆ. ಸ್ವಲ್ಪ ಬದಲಾವಣೆ ಇನ್ನೂ ಆಗಬೇಕಿದೆ. ಅಪರಾಧಗಳು ಆದಾಗ ಕಾನೂನಿನ ವ್ಯವಸ್ಥೆ ಅಡಿಯಲ್ಲಿ ಏನು ಹೌದು ಅಲ್ಲವ ಎಂಬುದನ್ನು ಇವರು ಹೇಳಿದಾಗಿನ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ತೀರ್ಮಾನ ಆಗಬೇಕು. ಯಾಕೆಂದರೆ ಮೊದಲಿನಾಗೆಲ್ಲ ವಿಜ್ಞಾನ ತುಂಬ ಬೆಳೆದಿದೆ. ಇವತ್ತು ಅತ್ಯಾಚಾರ ಮಾಡಿದಂಥ ವ್ಯಕ್ತಿಗಳ ಮೂತ್ರ, ವೀರ್ಯ ಅದನ್ನೆಲ್ಲ ತೆಗೆದುಕೊಂಡು ಇಮ್ಮಿಡಿಯೇಟ್ಲಿ ಒಂದು ವಾರದೊಳಗೆ ತೀರ್ಮಾನ ಕೊಡುವಂಥ ವ್ಯವಸ್ಥೆ ಒಳಗಡೆ ನಾವು DNA ಟೆಸ್ಟಲ್ಲಿ ಮಾಡಿಕೊಂಡು ನಾವು ರಿಪೋರ್ಟ್ ಮಾಡೋಕ್ಕೆ ಸಾಧ್ಯತೆ ಇದೆ. ಈ ವ್ಯವಸ್ಥೆ ಅಡಿಯಲ್ಲಿ ಅಪರಾಧಿ ಹೌದಂತ ಗೊತ್ತಾದ ಕೂಡಲೇ ಸಾರ್ವಜನಿಕವಾಗಿ, ನಾನು ಹೇಳೋದು ನನ್ನ ವೈಯಕ್ತಿಕವಾಗಿ ಹೇಳ್ತೇನೆ, ಯಾಕೆಂದರೆ ಕಾನೂನಿನ ಹೆದರಿಕೆ ಇಲ್ಲದಿರುವಂಥ ವ್ಯವಸ್ಥೆ ಒಳಗಡೆ ಇಂಥದ್ದಾಗುತ್ತೆ. ಶಿಕ್ಷೆ ಎಂಬುದು ಇದೆ, ಇದು ಕಠಿಣವಾಗಿರುತ್ತೆ. ಈಗ ನೋಡಿ, ರಷ್ಯಾ, ಅಮೆರಿಕ ಎಲ್ಲ ಕಡೆನೂ ಶಿಕ್ಷೆಗಳಿರುತ್ತೆ. ಕ್ರೂರವಾಗಿ ಆ ವ್ಯಕ್ತಿಯನ್ನ ಹತ್ಯೆ ಮಾಡಿ, ಅಂದ್ರೆ ಕ್ರೂರವಾಗಿ ಹತ್ಯೆ ಆಗ್ತಾ ಇರುವಂತ ಕೊಲ್ಲಿ ರಾಷ್ಟ್ರದಲ್ಲೂ ಕೂಡ ಅತ್ಯಾಚಾರ ಬಿಟ್ಟು ಹೋಗ್ಲಿಲ್ಲ. ಅತ್ಯಾಚಾರಗಳು ನಡೀತಾನೆ ಇದೆ. ಆದ್ರೆ ವರ್ಷಕ್ಕೆ 60-70 ಜನರನ್ನು ಗಲ್ಲಿಗೇರಿಸ್ತಾರೆ ಅತ್ಯಾಚಾರದ ವಿಚಾರ. ಪರ್ಸೆಂಟೇಜ್ ಕಡಿಮೆ, ಪರ್ಸೆಂಟೇಜ್ ವೈಸ್ ಕಮ್ಮಿ ಇದೆ. ಅಲ್ಲೋ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಏನಾಗಿದೆ, ಅದು ಒಂಥರದ ಇಲ್ಲ ಅಂತ, ಶಿಕ್ಷೆನೇ ಇಲ್ಲ ಅಂತ ಹೇಳುವಾಗ ನಮ್ಮಲ್ಲಿ ನೋಡಿ, ಒಂದು ದಿನಕ್ಕೆ ಮೊನ್ನೆ ಇವತ್ತು ನಿನ್ನೆ ನನಗೆ ಗೊತ್ತಿಲ್ಲ, ನಿನ್ನೆ 18 ಕೇಸ್, 20, 22, 25 ಕೇಸ್ಗಳು ಒಂದು 3-4 ದಿನ ಟಿವಿಯಲ್ಲಿ ಬರ್ತಾನೆ ಇರ್ತದೆ. ನಮಗೆ ನೋಡಿ ಟಿವಿ ಯಾಕಪ್ಪ ಆನ್ ಮಾಡ್ತೇವೆ ಅಂತ. ಇಲ್ಲಿ ಒಂದು ವರ್ಗ ಈ ವಿಚಾರವನ್ನ ಬಿಟ್ಟು ಹೊರ ನಿಂತಿದೆಯೋ ಅಥವಾ ಅದರಲ್ಲಿ ಸ್ಥಿತಪ್ರಜ್ಞತೆಯನ್ನು ತೋರಿಸ್ತಾ ಇದೆಯೋ ಅಂತ ಗೊತ್ತಾಗ್ತಾ ಇಲ್ಲ. ಬಹುಶಃ ನಮ್ಮಲ್ಲಿ ಧರ್ಮಗಳಿಗೆ ಕಡಿಮೆ ಇಲ್ಲ, ಧಾರ್ಮಿಕ ನಾಯಕರಿಗೆ ಕಡಿಮೆ ಇಲ್ಲ, ದೇವರಿಗೆ ಕಡಿಮೆ ಇಲ್ಲ. ಸೊ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ? ಯಾವ ಧರ್ಮವು ನಮ್ಮನ್ನು ಮನುಷ್ಯರನ್ನಾಗಿ ಮಾಡೋದಕ್ಕೆ ಹೇಳಿಕೊಡ್ತಾ ಇಲ್ವೋ? ಏನು ಅವರಿಗೆ ಒಂದು ಅವರು ಕೂಡ ಒಂದು ಅಗೇನ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾದಂತ ಜವಾಬ್ದಾರಿ ಇದೆ, ಏನು ಮಾಡ್ತಾ ಇಲ್ಲ. ಎರಡನೇದು, ಇಂಥದ್ದು ಋಷಿಕುಮಾರ್ನಂತವ್ರನ್ನೇ ಅವರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎರಡನೇದು, ಇದರ ವಿರುದ್ಧ ಹೋರಾಟಕ್ಕೂ ಅವರು ಇಳಿಬೇಕಾಗ್ತದೆ, ಸಾಮಾಜಿಕ ಜಾಗೃತಿಯ ಜೊತೆಗೆ. ಆದರೆ ಸಮಸ್ಯೆ ಏನು ಗೊತ್ತುಂಟಾ, ಪುನಃ ಅಲ್ಲಿ ಅವರು ನೋಡುದು ರೇಪ್ ಮಾಡಿದವ ಯಾವ ಧರ್ಮದವ, ರೇಪ್ ಒಳಪಟ್ಟ ಹುಡುಗಿ ಯಾವ ಧರ್ಮದವ ನೋಡಿಕೊಂಡೇ ಅವರು ಫೀಲ್ಡ್ಗೆ ಇಳಿಯುವ ಸ್ಥಿತಿಗೆ ಅವರು ಬಂದಿದ್ದಾರೆ. ಅಂದ್ರೆ ಇಲ್ಲಿ ರಂಜಾನ್ ಮಾಸದಲ್ಲಿ ಮುಸ್ಲಿಂ ವ್ಯಕ್ತಿಯೊಬ್ಬ ಅತ್ಯಾಚಾರವನ್ನು ಮಾಡ್ತಾರೆ ಅಂತಂದ್ರೆ ಮತ್ತೆ ಏನ್ ನಮ್ಮ ಧರ್ಮ ಗ್ರಂಥಗಳು ಕಲಿಸೋದಲ್ಲಿ ನಿಜವಾಗಿ ಸಂಯುಕ್ತ ಹೇಳ್ತಾ ಇದ್ದೀರಲ್ಲ. ನಾನು ಮೊನ್ನೆ ಒಂದು ಮಾತನ್ನ ಹೇಳಿದೆ, ನೈಜ ಮುಸಲ್ಮಾನ್, ಒಬ್ಬ ಸ್ವಚ್ಛ ಮುಸಲ್ಮಾನ ಪವಿತ್ರ ಕುರಾನಲ್ಲಿ ಯಾವತ್ತೂ ಕ್ರೈಮಿಗೆ ಅವಕಾಶಗಳಿಲ್ಲ. ನಾನು ಓದಿದ್ದೇನೆ ಪುಸ್ತಕವನ್ನ, ಆದ್ರೆ ಇಲ್ಲ. ಆದ್ರೆ ಯಾವುದೋ ಒಂದು ಏನೋ ಇವರು ಹೇಳಿದಾಗೇನೋ ಒಂದು ಮತೀಯ ಕಲ್ಪನೆ, ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿದರೆ ತಾನು ಹೀರೋ, ಏನು ನೀನು ಧರ್ಮದಲ್ಲಿ ಜಿಹಾದ್ ಮಾಡಿದೆ ಎಂಬ ಒಂದು ಶ್ರಮಿಸಬೇಕು. ನನ್ನ ಮಾತಲ್ಲಿ ಏನಾದರೂ ಯಾರಿಗೂ ನೋವು ಮಾಡುವ ಉದ್ದೇಶ ನಾನು ಮಾತಾಡ್ತಾ ಇಲ್ಲ. ಆದರೆ ರಿಯಾಲಿಟಿ ಆ ರೀತಿ ಇದೆ. ಧಾರ್ಮಿಕ ನಾಯಕರ ಜವಾಬ್ದಾರಿಗಳನ್ನು ಹಿಂದೂ ಧಾರ್ಮಿಕ ನಾಯಕರಾಗಿರ್ಬೋದು, ಮುಸ್ಲಿಂ ಧಾರ್ಮಿಕ ನಾಯಕರಾಗಿರ್ಬೋದು, ಕ್ರಿಶ್ಚಿಯನರಾಗಿರ್ಬೋದು. ಹೌದು, ಈಗ ಏನಾಗಿದೆ, ಧಾರ್ಮಿಕ ನಾಯಕರಿಗೆಲ್ಲ ಒಂದು ಸಮಸ್ಯೆ ಉಂಟು. ಏನಂತಂದ್ರೆ ಗೌರ್ಮೆಂಟ್ ಇಂದ ಈಗೆಲ್ಲ ಫಂಡ್ ಬರ್ತದೆ, ನೈತಿಕತೆಯ ಪಾಠಗಳು ಆಗ್ತಾ ಇಲ್ಲ. ಈಗ ಅವ್ರು ಇಲ್ಲದೆ ಹೋದ್ರೆ ಯಾವ್ದಾವುದೋ ವಿಷಯಗಳಿಗೆ ಬಂದು ಮಾತಾಡ್ತಾರೆ. ಮುಖ್ಯಮಂತ್ರಿಗಳ ಮನೆಗಳಿಗೆ 100 ಸ್ವಾಮಿಗಳು ಹೋಗಿ ಕೂತ್ಕೊಂಡ ದೃಶ್ಯಗಳನ್ನು ನಾವು ನೋಡಿದ್ದೇವೆ ಅಲ್ವಾ? ಹಾಗಿದ್ರೆ ಈ ವಿಷಯದಲ್ಲಿ ಅವರು ಮೌನ. ಯಾರ ಮಾತಿದೆ ನೋಡೋ ತಿಳಿಸಿ. ದೊಡ್ಡ ವರ್ಗ ಅದು ಒಂದು ಸಮಾಜದವರು, ಅವರಷ್ಟಕ್ಕೆ ನಿಜವಾಗಿ ಅವ್ರು ಫೀಲ್ಡ್ಗೆ ಇಳಿಲೇಬೇಕು. ಫೀಲ್ಡ್ಗೆ ಇಳಿಬೇಕು,
ಒಂದು ಧಾರ್ಮಿಕ ಭಾವನೆಗಳನ್ನು, ಅದೊಂದು ರೀತಿಯ ಸಂಸ್ಕಾರ, ಜನ ಧರ್ಮಕ್ಕೆ ದೇವರಿಗೆ ಹೆದರುವಂತದ್ದು ಜಾಸ್ತಿ, ಅವರ ಕೈಯಲ್ಲಿ ಸಾಧ್ಯ ಇದೆ. ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ನೋಡಿದೆ, ಯಾರೋ ಒಬ್ಬನಿಗೆ ದಿನದಲ್ಲಿ 2 ಸಲ ಮೈ ಮೇಲೆ ಬರುತ್ತೆ ಅಂತೆ. ಒಂದು ಬೆಳಿಗ್ಗೆ ಮಾರಿಯಮ್ಮ, ಮತ್ತು ಇನ್ನೊಂದೇನಾಗುತ್ತೆ, ಅವನೇ ಶೋಷಣೆ ಮಾಡ್ತಾ ಇದ್ದಾನೆ. ಹೆಣ್ಮಕ್ಳು ಹೇಳುತ್ತೆ ಇದ್ಲಿ, ಎಲ್ಲೋ ಕೈ ಹಾಕದ ಅಂದ್ರೆ ಸ್ಪರ್ಶ ಮಾಡದ ಜಾಗಕ್ಕೆಲ್ಲ ಇವನು ಸ್ಪರ್ಶ ಮಾಡ್ತಾನೆ. ಟಿವಿಯಲ್ಲಿ ಬರ್ತಾ ಇತ್ತು. ಮೌಢ್ಯಗಳನ್ನ, ಜನರ ಭಾವನೆಗಳನ್ನ ಇವರು ಎನ್ಕ್ಯಾಶ್ ಮಾಡ್ತಾರೆ. ಎಸ್, ಕೊನೆಯದಾಗಿ ನನಗೆ ಅತ್ಯಾಚಾರ ಸಂತ್ರಸ್ತೆಯರಿದ್ದಾರೆ, ಅವರನ್ನ ನಾವು ನಮ್ಮ ಸಮಾಜ ಸರಿಯಾಗಿ ನಡೆಸಿಕೊಳ್ತಾ ಇದೆಯಾ ಅನ್ನುವಂಥ ದೊಡ್ಡ ಪ್ರಶ್ನೆ ಇಲ್ಲಿ ನಂದೊಂದು ತೀವ್ರವಾದಂಥ ಮಾಧ್ಯಮದ ಮೇಲೆ ಆರೋಪ ಇದೆ, ಆಕ್ಷೇಪ ಇದೆ. ಅವರ ಹೆಸರು ಹೇಳಬಾರ್ದು, ಆದರೆ ಹೇಳುವುದಿಲ್ಲ. ಆದರೆ ಬ್ಲರ್ ಆಗಿ ಅವರ ಮುಖ ತೋರಿಸ್ತಾರೆ, ಅವರ ತಂದೆಯನ್ನು ಮಾತಾಡಿಸ್ತಾರೆ, ತಾಯಿಯನ್ನು ಮಾತಾಡಿಸ್ತಾರೆ, ಮನೆಯನ್ನು ತೋರಿಸ್ತಾರೆ, ಶಾಲೆಯನ್ನು ತೋರಿಸ್ತಾರೆ. ಇನ್ನೇನಾಗಬೇಕು ಅವಳ ಐಡೆಂಟಿಫಿಕೇಶನ್ಗೆ? ಇದು ಮಾಧ್ಯಮದವರು ಮಾಡ್ತಾ ಇರೋದಂಥ ಘೋರ ಅಪರಾಧ. ಇದನ್ನು ತಕ್ಷಣ ಕಠಿಣವಾದಂಥ ಕಾನೂನನ್ನು ತಂದೇ ಈ ಮಾಧ್ಯಮದವರಿಗೆ ಬ್ರೇಕ್ ಹಾಕಬೇಕು. ಅವಳ ಲೈಫನ್ನು ಹಾಳು ಮಾಡ್ತಾ ಇದ್ದಾರೆ. ಅದು ಕೇವಲ ರೇಪ್ ಮಾತ್ರ ಅಲ್ಲ, ಕೆಲವು ಕೌಟುಂಬಿಕ ಸಮಸ್ಯೆಗಳು ಬಂದಾಗ ಕೂಡ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನ್ಯಾಷನಲ್ ಮೀಡಿಯಾಗಳು ಹೇಳಿ, ದೊಡ್ಡ ದೊಡ್ಡ ಮೀಡಿಯಾದವರೇ ಮಾಡ್ತಾ ಇರೋದು ಇದನ್ನು. ಹಾಗಾಗಿ ನನ್ನ ಒಂದು ವಿನಂತಿ ಇದೆ, ನೀವು ಹೆಸರು ಹೇಳೋದಿಲ್ಲ ಅಷ್ಟೇ, ಇವರು ಕೂಡ ಕಾನೂನಿಗೆ ನುಣುಚಿಕೊಳ್ಳೋದು. ಹೆಸರು ಹೇಳಬಾರ್ದು ಹೇಳಿದ್ದಾರೆ, ನಾವು ಹೇಳಲಿಲ್ಲ, ಅತಿ ಬುದ್ಧಿವಂತನಿಕೆ. ಇದು ಒಳ್ಳೆಯದಲ್ಲ. ಇಡೀ ಕುಟುಂಬವನ್ನು ತೋರಿಸ್ತಾರೆ, ಇಂಟರ್ವ್ಯೂ ಮಾಡ್ತಾರೆ, ಅಕ್ಕಪಕ್ಕದ ಮನೆಯವರನ್ನು ತೋರಿಸ್ತಾರೆ. ಹಾಗಾಗಿ ಇದು ಅವರ ಆ ರೀತಿಯ ಅವಳಿಗೆ ಬದುಕಲಿಕ್ಕೆ ಕಷ್ಟ ಆಗ್ತದೆ. ಅದು. ಎರಡನೇದು, ನಮ್ಮಲ್ಲಿ ಅವರಿಗೆ ಪರಿಹಾರಗಳನ್ನು ಕೊಡುವಂಥ ವ್ಯವಸ್ಥೆಯೂ ಇಲ್ಲ. ಎರಡನೇದು. ಮೂರನೇದು, ನಿರ್ಭಯ ಕೇಸಿನಲ್ಲಿ ಮಾತ್ರ ನನಗೆ ಗೊತ್ತಿದ್ದಾಗೆ ಸ್ವಲ್ಪ ಏನೋ ಪರಿಹಾರ ಸಿಕ್ಕಿದೆ. ಇಲ್ಲೆಲ್ಲ ಹೇಳೋರಿಲ್ಲ, ಕೇಳೋರಿಲ್ಲ. ಅವರು ಹೇಳ್ತಾರೆ, ನಾನು 3 ಲಕ್ಷ 5 ಲಕ್ಷ ಎಷ್ಟು ಮನೆಗೆ ತಲುಪಿದೆ ಈ ರಾಜಕಾರಣಿಗಳು. ಎಲ್ಲಿ ನನಗೆ ಗೊತ್ತಿದ್ದಾಗೆ ಈ ವಾರದಲ್ಲಿ ನಡೆದಂತದಕ್ಕೆ ಯಾವುದಕ್ಕೂ ಅಂತದ್ದು ಇನ್ನೂ ಕೂಡ ನಮ್ಮ ಸಮಾಜ ಅವರನ್ನ ಸ್ವೀಕರಿಸುವಂತ ಮನಸ್ಥಿತಿಯೇ ಇಟ್ಟುಕೊಂಡಿಲ್ವೋ ಅಂತ ಅದಕ್ಕೆ ನಾನು ಹೇಳುದು, ಸ್ವೀಕರಿಸುವ ಮನಸ್ಥಿತಿಯಲ್ಲಿ ಇಲ್ಲ. ಅದಕ್ಕೆ ನಾನು ಹೇಳುದು, ಅದನ್ನ ಕೊನೆಯ ತನಕವೂ ಅದನ್ನ ರಹಸ್ಯವಾಗಿ ಬದಲಾವಣೆ ಮಾಡಬೇಕಾದಂತವ್ರು ಯಾರು? ಜನರ ಮನಸ್ಸಲ್ಲಿ ಬದಲಾವಣೆ ಆಗ್ಬೇಕು. ನಾವು ಮತ್ತೆ ಮೊದಲಿನ ಟಾಪಿಕ್ಗೆ ಹೋಗ್ಬೇಕು. ಅದೇ ಕೌಟುಂಬಿಕ ವ್ಯವಸ್ಥೆ ಹಾಳು ಮಾಡಿಕೊಂಡಿದ್ದೇವೆ. ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ತೇವೆ. ಅಕ್ಕಪಕ್ಕದವರು ಮನೆಯವರೊಟ್ಟಿಗೆ ಮಾತಾಡಲಿಕ್ಕೆ ತಯಾರಿಲ್ಲ. ಅಕ್ಕಪಕ್ಕದ ಮನೆಯವರು ನೋಡಿ ನಗಾಡುವಷ್ಟು ಸೌಜನ್ಯವೂ ಕೂಡ ಕಳೆದುಕೊಂಡಿದ್ದೇವೆ. ನಗರದಲ್ಲಂತೂ ವಿಪರೀತ ಅದು. ಮತ್ತು ಅವರ ಮನೆಯಲ್ಲಿ ಏನಾದ್ರು ಆದರೆ ನನಗೇನು ಅಂತೇಳಿ, ಇವರ ಮನೆಯಲ್ಲಿ ಆದರೆ ನನಗೇನು ಅಂತೇಳಿ, ಈ ಮಾನವೀಯ ಸಂಬಂಧಗಳು ಪುನರುತ್ಥಾನ ಹೇಗೆ ಆಗ್ತದೋ ನನಗೆ ಗೊತ್ತಿಲ್ಲ. ಹಾಗಾಗಿ ಸತ್ತೋಗಿದೆ, ಸಂಪೂರ್ಣ ನಾಶ ಆಗಿದೆ ಅಂತಲೂ ನಾನು ಹೇಳುವುದಿಲ್ಲ. ಅದು ಕಡಿಮೆ ಅಂತೂ ಆಗ್ತಾ ಉಂಟು. ಅದನ್ನು ಸೈಕ್ಲಿಂಗ್ ಮಾಡಿಕೊಳ್ಳದೆ ಅದಕ್ಕೆ ಪರಿಹಾರ. ಎಸ್, ಧರ್ಮೇಂದ್ರ ಅವರು ಏನ್ ಹೇಳ್ತೀರಿ? ಅತ್ಯಾಚಾರ ಸಂತ್ರಸ್ತೆಯರ ವಿಚಾರದಲ್ಲಿ ನಮ್ಮ ಸಮಾಜ ಯಾವ ರೀತಿ ನಡ್ಕೊಳ್ತಾ ಇದೆ? ನಾವು ನೀವು ಕೂಡ ಎಲ್ಲರನ್ನೂ ಸೇರಿಸಲ್ಲ. ಇದರೊಳಗೆ ನನ್ನ ಪಾತ್ರವೂ ಇದೆ. ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ, ನಾನೊಬ್ಬ ರಾಜಕೀಯ ವ್ಯವಸ್ಥೆಯೊಳಗಿರುವುದರಿಂದ ನನ್ನ ಪಾತ್ರ ಏನಿದೆ ಅಂತ ನಾನು ಮೊದಲು ತಿಳ್ಕೊಳ್ಬೇಕು. ಆಮೇಲೆ ನಾನು ಇನ್ನೊಬ್ಬರ ಬಗ್ಗೆ, ಯಾಕೆಂದ್ರೆ ಆ ಹೆಣ್ಣುಮಗಳ ನೋವಿಗೆ ನಾನು ಯಾವಾಗ ಸ್ಪಂದಿಸ್ತೇನ, ಪ್ರಾಯಶಃ ಅವಳಿಗೂ ನನ್ನಿಂದ ಒಂದು ಅನುಕಂಪದ ಸೆಲೆ ಸಿಕ್ಕಬಹುದು. ನಾನು ಅನೇಕ ಯುವಕರು ಇರ್ತಾರೆ, ಯಾಕೆಂದ್ರೆ ಅಂಥದಕ್ಕೆ ಬೇರೆ ಬೇರೆ ವಿಚಾರಗಳಲ್ಲಿ ಇರುವಂತ ಇರ್ತಾರೆ, ಅವರ ಭಾವನೆಗಳಿಗೆ ಸ್ಪಂದಿಸಿಯಪ್ಪ. ಮತ್ತೆ ಮುಖ್ಯವಾಗಿ ನಮ್ಮ ಧಾರ್ಮಿಕ ನಾಯಕರಲ್ಲಿ ನಾನು ವಿನಂತಿಸುವುದೆಷ್ಟೇ ಏನಂದ್ರೆ, ಬೇರೆ ಬೇರೆ ರಾಜಕೀಯದಲ್ಲಿ ಮೂಗಾಗ್ತೀರಾ, ಈ ವಿಚಾರಗಳನ್ನು ನೀವು ಬನ್ನಿ. ಸಮಾಜದಲ್ಲಿ ನೈತಿಕ ಅಧಪತನಕ್ಕೆ ಇಳಿದಾಗ ಅದನ್ನು ಎತ್ತಿ ಹಿಡಿಯುವಂತ ಕಾರ್ಯ ನಿಮ್ಮಿಂದ ಆಗಬೇಕಿತ್ತು. ಅದು ಇದೊಂದು ಚಳುವಳಿ ಮಾಡಿ ನೋಡಿ. ನಾಳೆ ಬೆಳಿಗ್ಗೆ ಆಧ್ಯಾತ್ಮದ ರಾಜಧಾನಿ ಪ್ರಾಕ್ಟಿಕಲ್ ಆಗಿ ನಾಳೆ ಬೆಳಿಗ್ಗೆ ಕಾಂಗ್ರೆಸ್ನವರು, ಬಿಜೆಪಿಯವರು, ಕಮ್ಯುನಿಸ್ಟರು ಎಲ್ಲ ಕಾರ್ಯಕರ್ತರ ಸಭೆ ಕರೆದು ವಾರ್ಡ್ ವೈಸ್ ಮನೆ ಮನೆಗೆ ಹೋಗಿ ಮೀಟಿಂಗ್ ಮಾಡಿ, ಪೊಲೀಸ್ ಸ್ಟೇಷನ್ಗಳಲ್ಲಿ ಮೀಟಿಂಗ್ ಮಾಡಿ, ಶಾಲೆಗಳಲ್ಲಿ ಮೀಟಿಂಗ್ ಮಾಡಿ, ಪ್ಯಾಂಪ್ಲೆಟ್ಗಳನ್ನು ಹಂಚಿ, ಬ್ಯಾನರ್ಗಳನ್ನು ಹಾಕಿ ಜನಜಾಗೃತಿ ಮಾಡಿ, ರಕ್ಷಣಾತ್ಮಕ ಕಾರ್ಯಕ್ರಮ ಎಷ್ಟು ಸಾಧ್ಯ ಉಂಟೋ ಅಷ್ಟು ಮಾಡಿ. ಮತ್ತು ನಿಮ್ಮ ಏರಿಯಾದಲ್ಲಿ ಹ್ಯಾಬಿಚುವಲ್ ಕ್ರಿಮಿನಲ್ಸ್ ಯಾರಿದ್ದಾರೆ ಅಂಥವರ ಲಿಸ್ಟ್ ಮಾಡಿ ನಮಗೆ ಕೊಡಿ, ನಾವು ಪೊಲೀಸಿಗೆ ಹೇಳ್ತೇವೆ, ಕೊಂಡೋಗಿ ಒಳಗೆ ಹಾಕಿ. ಇನ್ಫ್ಲುಯೆನ್ಸ್ ಇಲ್ಲ, ಇಂಥ ಘಟನೆಗಳು ಆಗಿ ಹೋದ ಘಟನೆಗಳ ಬಗ್ಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ, ಸ್ಪೆಷಲ್ ಆಫೀಸರ್ಗಳನ್ನು ಮಾಡಿ. ಯಾಕೆ ಆಗುದಿಲ್ಲ ಅಂದ್ರೆ ಒಂದು ರೀತಿಯಲ್ಲಿ ಪ್ರವಾಹೋಪಾದಿ ಕೆಲಸಗಳು ಆಗಬೇಕು. ಈಗ ನೀವು ಇವತ್ತಿನ ಪರಿಸ್ಥಿತಿಯನ್ನು ನೋಡಿದ್ರೆ ಹಾಗೆ ಆಗಬೇಕು. ಯಾಕೆ ಅಂತಂದ್ರೆ, ಒಂದು ಗಂಭೀರವಾಗಿ ಮಾಸ್ ಹಿಸ್ಟೀರಿ ಅಂತ ಹೇಳ್ತೇವೆ ನಾವು. ಯಾವುದೋ ಒಂದು ದೇಶದಲ್ಲಿ, ಜರ್ಮನಿಯಲ್ಲಿ ಎಲ್ಲಿ ಅಂತ ಗೊತ್ತಿಲ್ಲ, ಮರ್ತೋಯ್ತು ನನಗೆ, ಒಂದು ಚರ್ಚಿನಲ್ಲಿ 300-400 ಜನ ಆತ್ಮಹತ್ಯೆ ಮಾಡಿಕೊಳ್ತಾರೆ ಏಕಕಾಲಕ್ಕೆ. ಯಾಕೆ ಅಂತ ಕೇಳುವಾಗ ಮನಸ್ಶಾಸ್ತ್ರಜ್ಞರು ಹೇಳ್ತಾರೆ ಅದು ಮಾಸ್ ಹಿಸ್ಟೀರಿಯಾ. ಹಾಗೇನೆ ರೈತರ ಆತ್ಮಹತ್ಯೆ ಪ್ರಕರಣ ಒಂದರಿಂದ ಒಂದು ಹೋಗ್ತಾ ಹೋದಾಗೆ, ಈ ಟಿವಿಗಳಲ್ಲಿ ಮಾಧ್ಯಮದಲ್ಲಿ ಬರ್ತಾ ಹೋದಾಗೆ ಈ ಆ ರೀತಿಯ ವೀಕ್ ಮೈಂಡ್ನವರಿಗೆ ಅದು ಇನ್ಸ್ಪಿರೇಷನ್ ಕೊಡ್ತಾ ಹೋಗ್ತದೆ. ಹಾಗಾಗಿ ಇದು ಕೂಡ ಈ ಮಾಧ್ಯಮದಲ್ಲಿ ಬರ್ತಾ ಉಂಟು.
ಅಂತಹ ಮಾನಸಿಕ ದೌರ್ಬಲ್ಯ ಇರತಕ್ಕಂಥ ವಿಕೃತ ಕಾಮಿಗಳಿಗೆ ನನಗೆ ಒಂದು ಅಪಾಯದ ಕರಗಂಟೆ, ಇದು ಎಲ್ಲಿಯೋ ಅವರಿಗೆ ಹಿಸ್ಟೀರಿಯಾ ಆಗಿದ, ಎಸ್ ನಾನೊಂದು ಮಾಡಿಬಿಡುವ, ಈಗಲೇ ಒಂದು ಮುಗಿಸಿಬಿಡುವ ಹೇಳುವಂಥ ಮಾನಸಿಕ ಸ್ಥಿತಿಗೆ ಹೋಗ್ತಾರೆ. ಇದು ಒಂದು ಅಪಾಯ ಉಂಟು. ಅದಕ್ಕೋಸ್ಕರ ಈ ಪೋಲಿಯೋ ವಿರುದ್ಧ ಹೇಗೆ ಜನಜಾಗೃತಿ ಮಾಡಿದಿರಿ, ಹಾಗೇನೆ ಇದರದ ವಿರುದ್ಧವೂ ಜನಜಾಗೃತಿ ಮಾಡಿ. ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ. ನಿಮ್ಮ ಕಾಲೇಜುಗಳು, ಶಾಲೆಗಳ ಸೆಕ್ಯೂರಿಟಿ, ಸಿಬ್ಬಂದಿಗಳ ತಪಾಸಣೆ, ಅವರ ವ್ಯಕ್ತಿತ್ವದ ಪರಿಶೀಲನೆ, ಕೌನ್ಸಿಲಿಂಗು ಎಲ್ಲರೂ ಸೇರಿ ಮಾಡ್ಲಿಕ್ಕೆ ನಾವೆಲ್ಲ ಸೇರಿ ಮಾಡಬೇಕು. ನಿಮ್ಮ ಅಂದ್ರೆ ನಾವು ಆಟಿಡೊಂಜಿ ದಿನ ಎಲ್ಲ ಮಾಡ್ತೇವೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಮಾಡಬೇಕಾದದ್ದು ಇದೆ ಅಂತ ಅನಿಸ್ತದೆ. ಎಸ್ ಧರ್ಮೇಂದ್ರ ಅವ್ರು ಏನ್ ಹೇಳ್ತೀರಿ? ನಾನು ಒಂದು ಶಾಲೆ ಒಳಗಡೆ ಮೊಬೈಲ್ ಕೊಂಡು ಹೋಗುವುದನ್ನು ನಿಷೇಧಿಸಿದೆ ಅಂತ, ಅದಕ್ಕೆ ಅನೇಕ ಟೀಕೆ ಟಿಪ್ಪಣಿಗಳು ಬಂತು. ನನ್ನ ಲೆಕ್ಕದಲ್ಲಿ ನಾನು ವೈಯಕ್ತಿಕ ಹೇಳ್ತೇನೆ, ನಾನು ಅದನ್ನು ಬೆಂಬಲಿಸ್ತೇನೆ. ಅತ್ಯಂತ ಈ ವ್ಯವಸ್ಥೆಗಳಿಗೆ ಇಂಥದ್ದೆಲ್ಲಕ್ಕೆಲ್ಲ ಮೂಲ ಕಾರಣ ಒಂದು ಕಡೆಯಲ್ಲಿ ಸೋಷಿಯಲ್ ಮೀಡಿಯಾ, ಈ ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಮತ್ತೊಂದು ಇದು ಏನಾಗುತ್ತೆ ಒಂಥರದ ಪ್ರಚೋದನೆಗೆ ದಾರಿಗಳು. ನೋಡಿ, ಒಂದು ಹೇಳ್ತೇನೆ, 1ನೇ ಕ್ಲಾಸಿನಿಂದ 7ನೇ ಕ್ಲಾಸ್ನವರೆಗೆ ಚಿಕ್ಕ ಮಕ್ಕಳಿಗೆ ನಿಜವಾಗಿಯೂ ಮೊಬೈಲ್ ಕೊಡಬೇಡಿ ಹೇಳಿ ನಾವು ಹೇಳೋದಿಲ್ಲ. ಅದಕ್ಕೆ ಹೇಳೋದು ಇನ್ನೂ ಒಂದು ಸೂತ್ರ ಉಂಟು, ಈಗ ಆಲ್ರೆಡಿ ಬಂದಿದೆ. ಅದರಲ್ಲಿ ನೋಟೆಡ್ ನಂಬರ್ಸ್ ಮಾತ್ರ ವರ್ಕೌಟ್ ಆಗುತ್ತೆ. ನಿಮ್ಮ ವಾಟ್ಸಪ್ಪು ವರ್ಕೌಟ್ ಆಗೋದಿಲ್ಲ, ನಿಮ್ಮ ಇದು ವರ್ಕೌಟ್ ಆಗೋದಿಲ್ಲ, ಎಂಥದ್ದು ಫೇಸ್ಬುಕ್ಕು ಬರೋದಿಲ್ಲ, ಎಂಥದ್ದು ಇಲ್ಲ ಅದರಲ್ಲಿ. ಖಾಲಿ ಆ ಮೊಬೈಲ್ ಕೊಟ್ಟು ಕಳಿಸಿ ಅಲ್ಲ, ಯಾರು ಬೇಡ ಹೇಳ್ತಾರೆ? ಯಾಕೆ ಮೊಬೈಲ್ ಸರ್? ಅಲ್ಲಲ್ಲ, ಈಗ ಅಲ್ಲಿ ಬ್ಯಾಂಗ್ಳೂರಿನಂಥ ನಗರದಲ್ಲಿ ತಾಯಂದಿರದು ಒಂದು ಸಮಸ್ಯೆ ಇದೆ. ಏನಂತಂದರೆ, ಮಗು 7ನೇ ಕ್ಲಾಸಿನ ಮಗು ಸ್ವಲ್ಪ ಪ್ರಬುದ್ಧಕ್ಕೆ ಬಂದಿರ್ತದೆ, ಶಾಲೆ ಮುಗಿಸಿದ ಕೂಡಲೇ ಅವಳು ಟ್ಯೂಷನ್ ಸೆಂಟ್ರಿಗೆ ಹೋಗ್ತಾಳೆ, ಟ್ಯೂಷನ್ ಸೆಂಟ್ರಿಂದ ಸಂಗೀತ ಕ್ಲಾಸಿಗೆ ಹೋಗ್ತಾರೆ, ಎಲ್ಲೆಲ್ಲಿ ಕೆಲವೆಲ್ಲ ಕಾರ್ಯಕ್ರಮಗಳಿರ್ತದೆ. ತಂದೆ ವರ್ಕ್ ಮಾಡ್ತಾನೆ, ತಾಯಿ ಇನ್ನೆಲ್ಲೋ ವರ್ಕ್ ಮಾಡ್ತಾಳೆ. ಸೊ ಕಮ್ಯುನಿಕೇಷನ್ ಇರುವುದಿಲ್ಲ. ನಾವು ಇದನ್ನು ಯೂಸ್ ಮಾಡೋದು ತಪ್ಪ ಅಂತ ಅದನ್ನು ನಾವು ಕೇಳಬೇಕು, ನೀವು ಹೇಳಿದ್ದನ್ನು ಕೇಳಬೇಕು. ಕೊನೆಯದಾಗಿ ಏನ್ ಹೇಳ್ತೀರಿ ಈ ವಿಚಾರದಲ್ಲಿ? MG ಹೆಗಡೆ ಅವರು ಹೇಳಿದ್ರು ಸಮುದ್ರೋಪಾದಿಯಲ್ಲಿ ಕೆಲಸಗಳಾಗಬೇಕು, ಇಲ್ದಿದ್ರೆ ಕಷ್ಟ ಇದೆ, ಧಾರ್ಮಿಕ ನಾಯಕರು ಅವರ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅಂತ ತಾವೇನು ಹೇಳ್ತೀರಿ? ಟೋಟಲಿ ಆಗಿ ಧಾರ್ಮಿಕ ನಾಯಕರು ಮಾತ್ರ ಅಂತ ಅಲ್ಲ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅತಿಗಿಂತ ಮುಖ್ಯವಾಗಿ ನಾನು ಚುನಾಯಿಸಿ ಕಳಿಸಿದಂಥ ವ್ಯಕ್ತಿ ಯಾರು ಜನಪ್ರತಿನಿಧಿ ಇದ್ದಾರೆ, ಅವನ ಕರ್ತವ್ಯ ಏನು? ಈ ಸಲ ಅವನನ್ನು ನೋಡಿ, ಈ ಸಲ ಅವನ ಬೇಜವಾಬ್ದಾರಿ ನೋಡಿ, ಮುಂದಿನ ಸಲ ಅವನಿಗೆ ಕಲಿಸಿ ಪಾಠ ಬೇಡವ ನಮಗೆ. ಇಂಥ ಬೇಜವಾಬ್ದಾರಿಗಳ ಇರುವಂಥ ವ್ಯಕ್ತಿತ್ವ ಸಮಾಜದಲ್ಲಿ ನನ್ನ ಮಗಳು, ನನ್ನ ಮಗ, ನನ್ನ ತಂಗಿ ಸುರಕ್ಷಿತಳ ಈ ಭಾವನೆ ನನ್ನೊಳಗಡೆ ಬಂದರೆ ನನ್ನ ಕರ್ತವ್ಯ ಏನಿದೆ ನಾನು ಅದನ್ನು ಮಾಡಲಿಕ್ಕೆ ತಯಾರಿರ್ತೇನೆ. ಹಾಗಿರುವಾಗ ಎಲ್ಲವೂ ಸಮಾಜ ಅಂದ ಕೂಡಲೇ ಒಬ್ಬ ವ್ಯಕ್ತಿ ಅಲ್ಲ, ಒಂದಲ್ಲ, ಎರಡಲ್ಲ, ಅದು ಒಂದು ಮುಷ್ಟಿ. ಆ ಮುಷ್ಟಿ ಒಳಗಡೆ ನಾವಿರಬೇಕು, ಶಕ್ತಿಯುತರಾಗಿ ನಾವೆಲ್ಲ ಕೆಲಸ ಮಾಡೋಣ, ನಾವು ಈ ಕ್ರೈಮ್ ಅನ್ನು ತಡೆಯಲಿಕ್ಕೆ ಸಾಧ್ಯ. ಎಸ್ MG ಹೆಗಡೆ ಅದೇ ರೀತಿ ಧರ್ಮೇಂದ್ರ ಅವರ ಧನ್ಯವಾದಗಳು ಡಿಸ್ಕಷನ್ ಅಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್ ಇದು ಇವತ್ತಿನ ವಿಶೇಷ. ಬಹುಶಃ ದೊಡ್ಡ ಮಟ್ಟದಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸಗಳು ನಮ್ಮ ರಾಜ್ಯದಲ್ಲಿ ಸೇರಿದಂತೆ ಎಲ್ಲಾ ಕಡೆ ಆಗಬೇಕಾದಂತ ಅನಿವಾರ್ಯತೆ ಇದೆ. ಇವತ್ತಿನ ಬೆಳವಣಿಗೆಯನ್ನು ಕಂಡಾಗರೂ ಕೂಡ ಬೆಂಗಳೂರಿನ ತಲಘಟ್ಟಪುರದಲ್ಲಿ 3 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಮಾಡಿದಂಥ ಘಟನೆ ವರದಿಯಾಗಿರುವಂಥದ್ದು, CM ಅವರ ತವರು ಕ್ಷೇತ್ರದಲ್ಲಿ ಅತ್ಯಾಚಾರದ ಘಟನೆಗಳು ನಡೆದಿರುವಂಥದ್ದು. ಸೊ ಏನೋ ಒಂದು ರೀತಿಯಲ್ಲಿ ಸಮಾಜ ಭಿನ್ನ ದಾರಿಯಲ್ಲಿ ಹೋಗ್ತಾ ಇದೆ, ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದೆ ಏನೋ ಅನ್ನುವಂಥ ಅನುಮಾನ ಬರ್ತಾ ಇದೆ. ಸೊ ಅವರವರ ಜವಾಬ್ದಾರಿಯನ್ನು ಅವರು ನಿಭಾಯಿಸಬೇಕಾದಂಥ ಅನಿವಾರ್ಯತೆ ಖಂಡಿತ ಇದೆ. ಸೊ ಇದು ಇವತ್ತಿನ ವಿಶೇಷ. ನಿಮ್ಮೂರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.